ನಡೆಸಿರುವಂತಹ ಕಟ್ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಮೊಹಮ್ಮದ್ ಶರೀಫ್ ಅರ್ಷದಿ ಖತೀಬರು ಬದ್ರಿಯಾ ಜುಮಾ ಮಸೀದಿ ಇವರಿಗೂ ಸಹ ಎಲ್ಲರ ಪರವಾಗಿ ನಾವು ಸ್ವಾಗತವನ್ನು ಬಯಸುತ್ತಾ ಅವರು ಈ ಮಳಿಗೆಯ ಉದ್ಘಾಟನೆ ಮಾಡಬೇಕೆಂದು ಶ್ರೀ ದುರ್ಗಾ ಎಂಟರ್ಪ್ರೈಸಸ್ ನ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಯಂತ್ರವಾಗಿ ಹಾಲಿನ ಡೈರಿಯಲ್ಲಿ ಸ್ಥಾಪನೆಗೊಂಡಿದೆ. ಹಾಲು ಎಂಬುದು ಇದರಲ್ಲಿ ನೀರಿನ ಅಂಶವು ಮತ್ತು ಭಕ್ಷಣ ಧಾನ್ಯದ ಅಂಶವು ಕೂಡಿ ಅದರಲ್ಲಿ ಇದೆ. ಅದಕ್ಕಾಗಿ ಮೊದಲು ಮಕ್ಕಳಿಗೆ ಹಾಲು ಕೊಡುವುದು ಎರಡು ಅಂಶವೂ ಕೂಡ ನೀರಿನ ಅಂಶವು ಭಕ್ಷಣದ ಅಂಶವೂ ಕೂಡ ಇದ್ದರಿಂದ ಎರಡು ಕೂಡ ಮಕ್ಕಳಿಗೆ ಅವಶ್ಯಕತೆ ಇರುವುದರಿಂದ ಮೊದಲೇ ಮಕ್ಕಳಿಗೆ ಹಾಲು ಕೊಡ್ತಾ ಇದ್ದೇವೆ. ಈ ಹಾಲು ಒಳ್ಳೆಯದಾಗಿ ನಮ್ಮ ಊರಿನ ಎಲ್ಲರಿಗೂ ತಲುಪಬೇಕು. ಈ ಅಂಗಡಿ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸುತ್ತಾ ಈ ಅಂಗಡಿ ಮಾಲಕರಿಗೆ ಬರಕತ್ ನೀಡಲಿ ಎಂಬ ಮಾತು ಹೇಳುತ್ತಾ ನಾನು ನನ್ನ ಮಾತಿಗೆ ಸ್ಪಂದಿಸುತ್ತೇನೆ.
ಪೂಜೆ ಮನ್ಪುನಂಚಿನ ಮಾತ ದೈವ ದೇವರೆಲ್ಲ ಈ ಹೊರತು ಇನ್ನೊಂದು ಈ ಜಾಗದ ಕಾರ್ಮಿಕ ದೇವರಾಯನಂಜಿನ ಆ ಅಯ್ಯಪ್ಪ ಸ್ವಾಮಿಗಳ ಇನ್ನೊಂದು ಕಾರ್ಮಿಕರ ದೇವರಾಯನಂಜಿನ ಕೊರಗಜ್ಜನಲ್ಲ ಈ ಹೊರತು ಇನ್ನೊಂದು ನಮ್ಮ ಜವನಿಯರು ಗಾಡಿ ಮಲ್ಲ ಮನಸ್ಸಿಡು ವಿಶಾಲವಾದ ಹೃದಯಡು ನಮ್ಮ ಸಮಾಜಕ್ಕೆ ಇಂಚಿನಲ್ಲ ಕೊರಡು ಸಮಾಜ ಇಂಕ್ಲೆಗೆ ಇಂಚಿನ ಕೊರತೊಂದು ಕೇಳಿನ ಜವನಿಯರು ಹತ್ತು ಆ ಸಮಾಜಕ್ಕೆ ಇಂಕ್ಲೆ ಇಂಚಿನ ಕೊರ್ತಾ ಬಂದ್ಬಿಡ ಲೆಕ್ಕಾಚಾರ ಹೊಡಿಪುನ ಆ ಅನ್ನ ಮೆಕ್ಕೆನಕ್ಲು ನಿಜವಾದ ಎಡ್ಡೆ ಮನಸ್ಸಿಡು ನಮ್ಮ ಹಿರಿಯಗಳು ಹೂವನ್ನ ಎಡ್ಡೆ ಬೇಗ ಮನ್ಪುನಾಗ ನಮ್ಮ ಇಲ್ಲೋಕ್ಕೆಲ್ಲ ಆನಗ ಇಂಚಿನ ಬೇತೆ ಬೇತೆ ಕಾರ್ಯಕ್ರಮ ಆನಗ ಆ ಹಿರಿಯಗಳಂಕ ಆಶೀರ್ವಾದ ಕೊರ್ಪೇರಿ ನಮಗ ಪೇರು ಉರ್ಕಾರ ಲೇಖನ ನಿಕ್ಲ ಬೇರೆ ಉರ್ಕಾರಡೆ ಅಂಜನೆ ದೇವರದಾಯ್ತು ಒಂದು ಬೇರದ ಅಂಗಡಿ ಪಂಪನ ಪುದರ್ ಇರ್ತದೆ ಆಯ್ತು ಆಡ್ಸನ್ ಮೊಸರು ಅಂಜನೆ ಎಡ್ಡೆ ಪುದರ್ ದಾದಾ ಪಂಡ ಶ್ರೀ ದುರ್ಗಾ ಎಂಟರ್ಪ್ರೈಸಸ್ ಪಂಪನ ಎಡ್ಡೆ ಪುದರ್ ಆ ದುರ್ಗಿನ ಪುದರ್ ಜೀವನದು ಇನ್ನು ಈ ಜವನಿಯರು ಗೋಧೂಲಿ ಲಗ್ನರು ಉದ್ಘಾಟನೆ ಅಂದೆ ಈ ಉದ್ಘಾಟನೆ ಆಯ್ನಂಜಿನ ಪೊರ್ತರು ದಾದಾ ಒಂಜಿ ವಿಘ್ನ ಇತ್ತನಲ್ಲ ಆ ವಿಘ್ನವನ್ನು ದೂರ ಮಂತದ್ದು ನಮ್ಮ ನಮ್ಮಿನಂಜಿನ ಆ ದೈವ ದೇವರು ಮಾತೆಲ್ಲ ಎಡ್ಡೆ ಶುಭ ಆಗ್ಲಿ ಆರೈಕೆ ಮಂತದೆ ನಾನಾತ್ ಬೇರೆ ಎಂಚ ಪೇರು ಉರ್ಕಾರನ್ನ ಅಂಜನೆ ಮೆಕ್ಲನ ಬೇರೆಲ್ಲ ಉತ್ತರ ಅಭಿವೃದ್ಧಿ ಅವಾರ್ಡ್ ಮೆಕ್ಲ ಬೇರೋಡು ಸಮಾಜಕ್ಕೆ ಎಡ್ಡೆ ಕ್ವಾಲಿಟಿ ದನೆ ಪಂಡ ಮೆಕ್ಲ ಪಂಡರೆ ಆ ಕಂಪಿಂದ ಆಡ್ಸನ್ ಕಾರ್ಡ್ ಅಂಜನೆ ಆರೋಗ್ಯ ಮಿಲ್ಕ್ ಅಂಜನೆ ಬೇರೆ ಬೇರೆ ಅರುಣ ಐಸ್ ಕ್ರೀಮ್ ನಿಜವಾದ ಎಡ್ಡೆ ಪದಾರ್ಥ ಎಡ್ಡೆ ಕ್ವಾಲಿಟಿದ ಎಡ್ಡೆ ಆರೋಗ್ಯದಾಯಕ ವೈನಂಜನ నేను మార్కెట్కి మేకలు బిడుగడే మంది ఇందులో మార్కెట్ ఉత్తరోత్తర అభివృద్ధి అది మాతర్ల ప్రతి వరియన బాయిట్ల ಐತ ಪುದರ್ಲ ಐತ ಟೇಸ್ಟ್ಲ ಇಪ್ಪಡಿ ಪಂಡ ದೇವರ ಪ್ರಾರ್ಥನೆ ಮಂತೊಂದು ಮೇಕಲು ಎನ್ನಿನಂಚಿನ ಪ್ರತಿ ಒಂಜಿ ವ್ಯವಸ್ಥೆಲ ದೇವರ ದೇಟು ಉತ್ತರೋತ್ತರ ಅಭಿವೃದ್ಧಿ ಆವಡು ಎಡ್ಡೆ ಬೇರೆ ಬೇರೆ ಸಮಾಜ ಮೇಕಲಿನ ಪ್ರೀತಿರು ಸ್ವೀಕಾರ ಮನ್ಪಡು ಬೈದಿನಂಚಿನ ಆ ಮಾತೆರ್ಲ ಆಕಳಿಗೆ ಆಶೀರ್ವಾದ ಮನ್ಪಡು ಐತ ಒಟ್ಟಿಗೆ ಆ ಕಸ್ಟಮರ್ಸ್ ಆಕಳು ನಾನಾತ್ ಈ ಅಂಗಡಿ ಬರ್ತದೆ ಬೇರೆ ಮಂತದೆ ನಮ್ಗೆಲ್ಲ ಮನಸ್ಸು ಖುಷಿ ಆಪಿಲಾಗ ಆವಡ ಪಂಡದ ದೇವರ ಪ್ರಾರ್ಥನೆ ಮಂತದೆ ಪಾತೆರ ಅವಕಾಶ ಮಂತ್ ಕೊಡ್ತಾರೆ ನಿಮಗೆ ಪೂರೇ ಇಲ್ಲ ಎನ್ನ ಉಡಲ್ ದೀನಿನ ಸೊಲುಮೇಲಿನ ಸಂದಾದೆ ಎನ್ನ ಪಾತೆರ ಉಂಟವೆ ಜೈ ಹಿಂದ್ ಚಂದ್ರಸೂಲಲ್ ಎರಡು ಕೈ ಮಾತುಗಳನ್ನ ಆಡಲಿಕ್ಕೆ ದೇರ್ಲಕಟ್ಟೆಯ ಹೃದಯ ಭಾಗದಲ್ಲಿ ಶ್ರೀ ದುರ್ಗಾ ಎಂಟರ್ಪ್ರೈಸಸ್ ಅವರ ಒಂದು ಹಾಲಿನ ಉತ್ಪನ್ನಗಳ ಆರೈಕೆ ಎನ್ನುವಂತಹ ಉತ್ಪನ್ನಗಳ ಒಂದು ಮಳಿಗೆ ಈಗ ತಾನೇ ಪ್ರೇಮಾನಂದ ಮತ್ತು ಸಹೋದರರು ಇವರ ಆಡಳಿತ ಇದರಲ್ಲಿ ಇವತ್ತು ಉದ್ಘಾಟನೆಗೊಂಡಿತು. ಒಳ್ಳೆಯ ಸಮಯ ಅಂದರೆ ಈಗಾಗಲೇ ನಮ್ಮ ಸಂತೋಷ್ ಅವರು ಹೇಳಿದರು ಗೋಧೋಳಿ ಲಗ್ನ. ಗೋಧೋಳಿ ಲಗ್ನ ಅಂದರೆ ನಾವು ಅದನ್ನು ವಿವರವಾಗಿ ಹೇಳಬೇಕಾದ್ರೆ ನಾವು ಮನೆಯಲ್ಲಿ ಸಾಕಿದಂಥ ಹಸುಗಳನ್ನು ಮೇಯಲು ಬಿಟ್ಟಾಗ ಸಂಜೆಯ ಹೊತ್ತಿನಲ್ಲಿ ಆ ಹಸುಗಳು ತಿರುಗಿ ಆ ಹಟ್ಟಿಗೆ ಬರುವಾಗ ಅದು ಹೆಣ್ಣುಗಟ್ಟಲೆ ಬರುವಂತಹ ಮೊದಲನ ಸಂದರ್ಭ. ಆಗ ಅದರ ಕಾಲಿನ ಇದರಲ್ಲಿ ಏಳುವಂತಹ ಧೂಳು ಅದನ್ನೇ ಗೋಧೂಳಿ ಲಗ್ನ ಅಂತ ಹೇಳ್ತಾ ನಮ್ಮ ಹಿರಿಯರು ಹೇಳಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇವತ್ತು ಈ ಮಳಿಗೆ ಹಸುವಿನ ಹಾಲಿಗೆ ಸಂಬಂಧಪಟ್ಟಂತಹ ಮಳಿಗೆ. ಆ ಹಾಲಿನ ಎಲ್ಲ ಉತ್ಪನ್ನಗಳು ಇಲ್ಲಿ ಒಳ್ಳೆಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತದೆ. ಈ ಕಂಪನಿ ಮೆಡ್ರಾಸಿನ ಕಂಪನಿಯಾಗಿದೆ, ಚೆನ್ನೈಯವರದು. ಅದರ ಟೈಅಪ್ ಇಲ್ಲಿ ಇದೆ. ಈ ಯುವಕರು ತಮ್ಮ ಊರಿಗೆ ಏನಾದರೂ ಒಂದು ಉದ್ದಿಮೆಯನ್ನು ಕೊಡಬೇಕೆನ್ನುವ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಮಳಿಗೆಯನ್ನು ತೆರೆದಿದ್ದಾರೆ. ಮುಂದಿನ ದಿವಸಗಳಲ್ಲಿ ಉತ್ತಮವಾದ ವ್ಯಾಪಾರವನ್ನು ಹೊಂದಲಿ. ಎಲ್ಲರ ಸಂಬಂಧ ಹಾಲು ಮತ್ತು ನೀರಿನಾಗೆ ಒಟ್ಟಿಗೆ ಬೆರೆತು ಎಲ್ಲ ಗ್ರಾಹಕರನ್ನು ಇವರು ಸೆಳೆಯುವಂತಾಗಲಿ. ಇವರು ಮುಂದಿನ ದಿವಸ ನಮ್ಮ ಉಳ್ಳಾಳ ಪ್ರದೇಶದಲ್ಲಿ ಕೂಡ ಹಾಗೂ ಮಂಗಳೂರು ಪ್ರದೇಶದಲ್ಲಿ ಕೂಡ ಇಂತಹ ಮಳಿಗೆಯನ್ನು ತೆರೆಯಲಿಕ್ಕೆ ಆ ಮಹಾಮಾತೆ ಭಗವತಿಯು ಅವರಿಗೆ ಆಶೀರ್ವಾದ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ. ಶುಭ ಸಂಜೆ ನಮಸ್ಕಾರಗಳು. ಇಲ್ಲಿ ನಾವು ಮಂಗಳೂರಲ್ಲಿ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕಂತ ನಾವು ದೇರಳಕಟ್ಟೆಯಲ್ಲಿ ವಿಜಯ್ ಮತ್ತು ಅವ್ರ ಅಣ್ಣವರಿಗೆ ಮನವಾಗಿ ಸಂಭಾಷಿಸಿದಾಗ ನಮ್ಗೆ ಒಳ್ಳೆ ಪ್ರೀತಿಯಿಂದ ನಮಗೆ ವೆಲ್ಕಮ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಗೆ ಇಲ್ಲಿ ಸದಾ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟು ಇಲ್ಲಿವರೆಗೂ ತಗೊಂಡು ಬಂದು ಮತ್ತು ತಾವೆಲ್ಲರೂ ಬಂದು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತೀರಂತ ನಾನಂತೂ ನಿಜವಾಗ್ಲೂ ಇದು ಮಾಡಿರಲಿಲ್ಲ. ಬಟ್ ತುಂಬ ಸಪೋರ್ಟ್ ಇದೆ. ಮಾರ್ಕೆಟ್ ಕೂಡ ವಿಸಿಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಅಂಗಡಿಗೆಲ್ಲ ನಮ್ಮನ್ನು ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ, ನಮ್ಮ ಸಾರ್ ಕಡೆಯಿಂದ ಧನ್ಯವಾದ ತಿಳಿಸ್ತಿದ್ದೇನೆ ಫಸ್ಟ್ ಆಫ್ ಆಲ್. ಆಮೇಲೆ ಪ್ರಾಡಕ್ಟ್ ಬಗ್ಗೆ ಅಂದರೆ ನೀವು ಪ್ರಾಡಕ್ಟ್ ಬಗ್ಗೆ ಎಲ್ಲರೂ ಬಂದಿರೋರು ಕೂಡ ಇಲ್ಲಿ ಪ್ರತಿಯೊಬ್ಬರು ಒಂದು ಪ್ರಾಡಕ್ಟನ್ನು ಕೊಂಡೋಗಿ ಅದನ್ನು ಫಸ್ಟು ಟೇಸ್ಟ್ ನೋಡಿ, ಅದರ್ವೈಸ್ ನೀವು ಬಂದು ಆಮೇಲೆ ನಮ್ಮ ಔಟ್ಲೆಟ್ ವಿಸಿಟ್ ಮಾಡಿ, ಪ್ರಾಬ್ಲಮ್ ಇಲ್ಲ. ನಮ್ಮ ಬ್ರ್ಯಾಂಡನ್ನು ನೋಡಿ
ಮತ್ತು ನಮ್ಮ ವರ್ಲ್ಡ್ ವೈಡ್ ನಮ್ಮದು ಕಂಪನಿ ಅಭಿವೃದ್ಧಿ ಹೊಂದಿದೆ. ಅದನ್ನು ನೀವು ಗೂಗಲಲ್ಲಿ ಕೂಡ ನೋಡ್ಬೋದು. ಬಟ್ ಇದನ್ನು ನಾವೇ ಹೇಳ್ಕೊಂತಿಲ್ಲ. ನೀವು ಒಂದ್ಸತಿ ವಿಸಿಟ್ ಮಾಡಿ ದಯವಿಟ್ಟು ನಮ್ಮ ಕಂಪನಿ ಪ್ರಾಡಕ್ಟ್ನ ಯೂಸ್ ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಮೇಲೆ ಅದೇ ಥರ 3 ದಿನ ಹಾಲು ಮತ್ತು ಮೊಸರು ಇಲ್ಲಿ ಮತ್ತೆ ಇಲ್ಲಿ ನಿಮ್ಮ ಮನೆ ಅಂಗಡಿ ಪಕ್ಕಗಳಲ್ಲಿ ನಾವು ಹಾಲು ಒಂದಕ್ಕೊಂದು ಉಚಿತವಾಗಿ 3 ದಿನ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ನೀವು ತಗೊಂಡು ಸದುಪಯೋಗ ಪಡಿಸ್ಕೋಬೇಕು ಎಂದು ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮತ್ತೆ ಇಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ನಮಗೆ ಆಶೀರ್ವಾದ ಮಾಡಿದಂತಾಗ ದೇವರಲ್ಲಿ ನಾನು ಒಂದ್ಸತಿ ಪ್ರಾರ್ಥನೆ ಮಾಡುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ಕಂಪನಿಯ ವತಿಯಿಂದ ನಾವು ಮಂಗಳೂರಿನಲ್ಲಿ 4ನೇ ಶಾಪನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ಸೊ ಅದಕ್ಕಾಗಿ ಮಂಗಳೂರು ಜನತೆಗೆ ಹೇಳ್ತಕ್ಕಂಥದ್ದು ಅಂದರೆ ಸೊ 3 ದಿನ ಮಂಗಳೂರು ಜನತೆಗೆ ಆಫರನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ಅಂದರೆ ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ ಅರ್ಧ ಲೀಟ್ರ್ ಹಾಲು ಫ್ರೀ. ಸೊ ಮೊಸರನ್ನು ಸಹ ಅದೇ ಥರ ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ಮೊಸರಿಗೆ ಅರ್ಧ ಲೀಟ್ರ್ ಮೊಸರು ಎಲ್ಲ ಪ್ರಾಡಕ್ಟ್ಗೂ ಸಹ ಕೊಡ್ತಾ ಇದ್ದೀವಿ. ಸೊ ಇಲ್ಲಿನ ಜನತೆಗೆ ಹೇಳ್ತಕ್ಕಂಥದ್ದು ಏನಂದರೆ ಇವತ್ತು ಇಲ್ಲಿ ಪ್ರಾಡಕ್ಟ್ ಇದ್ದಾವೆ, ಏನೇನು ಅರುಣ್ ಐಸ್ ಕ್ರೀಮ್ ಇದೆ, ಹಾಲಿನ ಪೌಡರ್ ಇದೆ, ಹಟ್ಸನ್ ಕರಡು, ಆರೋಗ್ಯ ಎಲ್ಲದೂ ಸಹ ಉತ್ತಮವಾದ ದರದಲ್ಲಿ ದೊರೆಯುತ್ತದೆ. ಸೊ ಇದನ್ನು ತಗೊಂಡು ಯೂಸ್ ಮಾಡಿಬಿಟ್ಟು ಟೇಸ್ಟನ್ನು ನೋಡಿಬಿಟ್ಟು ನಮ್ಮಲ್ಲಿ ಒಂದು ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸೊ ಎಲ್ಲರಿಗೂ ಮಂಗಳೂರು